ತಾಲೂಕಿನಲ್ಲಿ ನಡೆದಂತಹ ಹಿಂದೂ ವಿರೋಧಿ ಕೃತ್ಯ, ಮೊನ್ನೆ ತಾನೇ ಉಳ್ಳಾಳದ ಕೊರಗಜ್ಜನ ಕಟ್ಟೆ, ಅದೇ ರೀತಿಯಾಗಿ ಕೊಣಾಜೆಯ ಆ ಗೋಪಾಲಕೃಷ್ಣನ ಸಾನ್ನಿಧ್ಯವನ್ನು ಅಪವಿತ್ರಗೊಳಿಸಿ, ಅದೇ ರೀತಿಯಾಗಿ ಭಗವಧ್ವಜವನ್ನು ಮಲಮೂತ್ರಗಳಿಂದ ಅಪವಿತ್ರಗೊಳಿಸಿರುವಂತಹ ಕೃತ್ಯ, ಒಟ್ಟಾರೆಯಾಗಿ ಇಡೀ ಉಳ್ಳಾಳದಲ್ಲಿ ಹಿಂದೂ ಸಮಾಜಕ್ಕೆ ಯಾವ ರೀತಿಯ ತೊಡಕು ಮಾಡಲಿಕ್ಕೆ ಸಾಧ್ಯವೋ ಅದೆಲ್ಲ ರೀತಿಯ ತೊಡಕುಗಳನ್ನು ಇಲ್ಲಿ ಮಾಡ್ತಿದ್ದಾರೆ. ಇಂತಹ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಘಟನೆಗಳನ್ನು ತೀವ್ರವಾಗಿ ಖಂಡಿಸ್ತದೆ. ಇಂದಿನ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಜೊತೆ ಸೇರುವಂಥ ಎಲ್ಲ ದೃಶ್ಯ ಮಾಧ್ಯಮ, ಅದೇ ರೀತಿ ಪತ್ರಿಕಾ ಮಾಧ್ಯಮದ ಪ್ರಮುಖರನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಳ ಪ್ರಕರಣದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೊತೆ ಇರುವಂತಹ ಪ್ರಮುಖರ ಪರಿಚಯವನ್ನು ಮಾಡ್ತಿದ್ದೇನೆ. ನಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮಂಗಳೂರು ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿರುವಂತಹ ರಬಿಯಾ ಸೈಗೋಳಿ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಉಳ್ಳಾಳ ನಗರ ಪ್ರಖಂಡದ ಅಧ್ಯಕ್ಷರು ಆಗಿರುವಂತಹ ನಾರಾಯಣ ಕುಂಪಲ ಇವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ಮಂಗಳೂರು ಜಿಲ್ಲಾ ಗೋರಕ್ಷಣಾ ಪ್ರಮುಖ ಆಗಿರುವಂತಹ ಗುರುಪ್ರಸಾದ್ ಉಳ್ಳಾಳ, ಅದೇ ರೀತಿಯಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಉಳ್ಳಾಳ ಗ್ರಾಮಾಂತರ ಪ್ರಖಂಡದ ಉಪಾಧ್ಯಕ್ಷರಾಗಿರುವಂತಹ ಶಿವಪ್ರಸಾದ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಈ ಪತ್ರಿಕಾಗೋಷ್ಠಿಯ ಪೂರ್ತಿ ವಿವರವನ್ನು ನಮ್ಮ ಪ್ರಖಂಡದ ಅಧ್ಯಕ್ಷರು ಹೇಳಿದ್ದಾರೆ. ತಾರೀಕು 25/1/2021 ಸೋಮವಾರ ಸಂಜೆ 4 ಗಂಟೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅನ್ಯಾನ್ಯ ಹಿಂದೂ ಸಂಘಟನೆಗಳ ಜೊತೆಗೂಡುವಿಕೆಯಲ್ಲಿ ತೊಕ್ಕೊಟ್ಟು ಬಸ್ ತಂಗುದಾಣ ಬಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಕಳೆದ ಹಲವಾರು ತಿಂಗಳುಗಳಿಂದ ಉಳ್ಳಾಲ ಮತ್ತು ಆಸುಪಾಸಿನ ಗ್ರಾಮಗಳಲ್ಲಿ ನಡೆದಿರತಕ್ಕಂಥ ವಿದ್ಯಮಾನಗಳು, ಅದು ಕೊಣಾಜೆ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡೆಯತಕ್ಕಂಥ ಭಗವಧ್ವಜವನ್ನು ವಿರೂಪಗೊಳಿಸಿ ಅದರ ಮೇಲೆ ಮಲಮೂತ್ರ ವಿಸರ್ಜನೆ ಇರಬಹುದು, ಅಥವಾ ಉಳ್ಳಾಲದ ಕೊರಗಜ್ಜನ ಕಟ್ಟೆಯ ಕಾಣಿಕೆ ಹುಂಡಿಗೆ ಬೇಡದ ವಸ್ತುಗಳನ್ನು ಹಾಕಿ ಅಪವಿತ್ರಗೊಳಿಸಿರುವಂಥದ್ದು, ಕೋಟೆಕರ್ ಅಜ್ಜನಕಟ್ಟೆಯಲ್ಲಿ ಅಲ್ಲಿಯ ಕಾಣಿಕೆ ಹುಂಡಿಗೆ ಆಗಿರತಕ್ಕಂಥ ಬೇಡವಾದ ವಸ್ತುಗಳು, ಅದೇ ರೀತಿ ಚೂರಿ ಇರಿತ, ಈ ಎಲ್ಲ ಪ್ರಕರಣಗಳ ಸತ್ಯಾಸತ್ಯತೆ ಇಲಾಖೆಯ ಮೂಲಕ ತನಿಖೆಗೊಳಪಡಿಸಬೇಕು. ಒಂದು ರೀತಿಯಲ್ಲಿ ಶಾಂತವಾಗಿದ್ದ ಉಳ್ಳಾಲವನ್ನು ಈ ರೀತಿಯ ಪೈಶಾಚಿಕ ಕೃತ್ಯ ಅಥವಾ ಒಂದು ರೀತಿಯಲ್ಲಿ ವಿಕೃತ ಮನಸ್ಸಿನ ಜನರು ಈ ಎಲ್ಲ ಕಾರ್ಯಗಳನ್ನು ಮಾಡುವ ಮೂಲಕ ಕೋಮುಗಲಭೆಗೆ ಪ್ರಚೋದನೆ ನೀಡುವಂಥ ಹುನ್ನಾರ ನಡೆಯುತ್ತಿದೆ. ಅದನ್ನು ಪ್ರತಿಭಟಿಸಿ ಇಲಾಖೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ತತ್ಸಂಬಂಧಿತವಾಗಿ ಆರೋಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನೀಡಬೇಕು. ಆ ಮೂಲಕ ಹಿಂದೂ ಸಮಾಜ ವಿರುದ್ಧ ಆಗುತ್ತಿರುವಂಥ ಅನ್ಯಾಯವನ್ನು ಪ್ರತಿಭಟನೆ ಅಥವಾ ಪ್ರತಿಭಟಿಸುವ ಮೂಲಕ ಒಂದು ರೀತಿಯ ಸಂದೇಶವನ್ನು ಕೊಡಬೇಕು. ನಮ್ಮ ತಾಳ್ಮೆ ಅದು ವೈಫಲ್ಯ ಅಲ್ಲ, ನಾವು ಶಾಂತಿಪ್ರಿಯರು. ಆದರೆ ಇದನ್ನು ಇದೇ ರೀತಿ ಮುಂದುವರಿದರೆ ಮುಂದೆ ಆಗುವಂಥ ಯಾವುದೇ ವಿದ್ಯಮಾನಗಳಿಗೆ ಸಂಘಟನೆ ಆಗಲಿ ಸಂಘಟನೆ ಕಾರ್ಯಕರ್ತರಾಗಲಿ ಜವಾಬ್ದಾರರು ಅಲ್ಲ ಎಂಬ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ನೀಡಲಿಕ್ಕಿದ್ದೇವೆ. ಎಲ್ಲ ಮಾಧ್ಯಮದ ಮುಖಾಂತರ ಕೂಡ ನಾವು ಈ ಮಾತನ್ನು ಹೇಳಿಕೆ ಇಷ್ಟಪಡ್ತೇವೆ. ಮುಂದೆ ಆಗುವಂಥ ಯಾವುದೇ ಘಟನೆಗಳು ಅದಕ್ಕೆ ಯಾರು ಸಂಬಂಧಪಡ್ತಾರೋ ಅವರನ್ನು ತಕ್ಷಣವಾಗಿ ಬಂಧಿಸುವಂಥ ಕಾರ್ಯ ಆಗಬೇಕು. ಈ ಹಿಂದೆ ಆಗಿರತಕ್ಕಂಥ ಘಟನೆಗಳಿಗೆ ನ್ಯಾಯ ಒದಗಿಸಬೇಕು. ಇಷ್ಟು ಮಾತ್ರ ಅಲ್ಲದೆ ಉಳ್ಳಾಲದಲ್ಲಿ ಹೆಣ್ಮಕ್ಕಳ ಮೇಲೆ ಕೈ ಮಾಡುವಂಥದ್ದು ಅಥವಾ ಮದುವೆಯಾಗಿ ಮತಾಂತರಿಸಿ ಮದುವೆಯಾಗಿ ಒಬ್ಬಾಕೆ ತನ್ನ 2 ಮಕ್ಕಳ ಜೊತೆ ವಾಸ ಮಾಡುತ್ತಿರಬೇಕಿದ್ರೆ ಸಹಾಯದ ನೆಪ ಹೇಳಿ ಮತ್ತೆ
ವಾಪಸ್ ಒಂದು ರೀತಿಯಲ್ಲಿ ಮಾನಸಿಕ ಚಿತ್ರಹಿಂಸೆ ನೀಡುವ ನೆಪದಲ್ಲಿ ಆ ಮಹಿಳೆಗೆ ಅಥವಾ ಮಗಳಿಗೆ ಆ ಮಗಳಿಗೆ ಮಾಡ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸುವ ಮೂಲಕ ನಾಡ್ದು 21ನೇ ತಾರೀಕಿಗೆ ಇಪ್ಪತ್ತೈದನೇ ತಾರೀಕಿಗೆ ತೊಕ್ಕೊಟ್ಟು ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ವಿವಿಧ ಸಂಘಟನೆ ಕಾರ್ಯಕರ್ತರು ಅಥವಾ ದೈವಸ್ಥಾನ ಭಜನಾ ಮಂಡಳಿಯ ಎಲ್ಲ ಕಾರ್ಯಕರ್ತರು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು. ಆ ಮೂಲಕ ಇಲಾಖೆಯನ್ನು ಎಚ್ಚರಿಸುವ ಮತ್ತು ತತ್ಸಂಬಂಧಿತ ಎಲ್ಲ ಘಟನಾವಳಿಗಳನ್ನು ಖಂಡಿಸುವ ಅಂತೇಳಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಅಧ್ಯಕ್ಷನಲ್ಲಿ ಸ್ವಾಗತ ಮತ್ತು ಧನ್ಯವಾದವನ್ನು ನೀಡ್ತಿದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲರಿಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಳ ಪ್ರಖಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತೀನಿ.